ಹಿಂದೂ ಧರ್ಮದ ಬಗ್ಗೆ, ಭಜಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿವಿಧ ಕಡೆಗಳಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತವೆ ಎಂದು ದಕ್ಷಿಣ ಪ್ರಾಂತ ಸಂಯೋಜಕ ಮುರಳೀಕೃಷ್ಣ ಹಂಸತರ್ಕ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂ ಭಜಕರ ವಿರುದ್ಧ ಅವಹೇಳನಕಾರಿ ಬರಹ ತಾರಕಕ್ಕೇರಿದ ಹಿಂದೂ ಸಂಘಟನೆಗಳ ಆಕ್ರೋಶ, ಅರಣ್ಯ ಇಲಾಖೆ ಅಧಿಕಾರಿ ಅಮಾನತಿಗೆ ಹಿಂದೂ ಸಂಘಟನೆಗಳ ಪಟ್ಟು, ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಗಡುವು ನೀಡಿದ್ದಾರೆ ಹಿಂದೂ ಸಂಘಟನೆಗಳು. ತಪ್ಪಿದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 5 ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಬಜರಂಗ ದಳ ದಕ್ಷಿಣ ಪ್ರಾಂತ ಸಂಯೋಜಕ ಮುರಳೀಕೃಷ್ಣ ಹಂಸತರ್ಕ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂ ಭಜಕರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಅರಣ್ಯ ಅಧಿಕಾರಿ ಸಂಜೀವ ಪೂಜಾರಿ ಈ ಹಿಂದೆ ಪ್ರವಾದಿ ಬಗ್ಗೆ ಪೋಸ್ಟ್ ಮಾಡಿದ ಹಿಂದೂ ಯುವಕನನ್ನ ಪೊಲೀಸರು ತಕ್ಷಣ ಬಂಧಿಸಿದ್ದಾರೆ. ಆದರೆ ಹಿಂದೂಗಳ ಆಚರಣೆಯ ಬಗ್ಗೆ ಬರೆದ ಅಧಿಕಾರಿಯ ಮೇಲೆ ಕ್ರಮಕ್ಕೆ ಮೀನಾಮೇಷ ಎಣಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಬದಲಾವಣೆ ಆಗದಿದ್ರೆ, ಆಡಳಿತಾತ್ಮಕ ಯೋಜನೆಗಳೇನಾದ್ರೂ ಬದಲಾವಣೆ ಆಗದಿದ್ರೆ ಇದು ಇನ್ನೂ ಮುಂದುವರಿಯುತ್ತದೆ. ಅದನ್ನು ಮಾಡಿದ್ರೆ ನಾವು ಹೋರಾಟ ರಸ್ತೆಯಲ್ಲಿ ಕೂತ್ಕೊಳ್ಳೋದು, ಉಪವಾಸ ಕೂತ್ಕೊಳ್ಳೋದು ಮಾಡಿ ಮಾಡ್ತೀವಿ. ಯಾರು ಯಾವುದೇ ಸರ್ಕಾರ ನಮ್ದು ಸಮಾಜದ ರಕ್ಷಣೆಗೋಸ್ಕರ, ಧರ್ಮದ ನಂಬಿಕೆಗಳ ರಕ್ಷಣೆಗೋಸ್ಕರ ನಾವು ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಹೋರಾಟ ಮಾಡುವಂತ ನಿಶ್ಚಯ. ಅದು ಯಾರೇ ಬೇಕಾದ್ರೆ ಮುಸಲ್ಮಾನ ಯಾರೋ ಇವ ಮಾಡ್ತಾ ಇರ್ತಕ್ಕಂಥ ಸರಿ ಇದ್ದಾರೆ. ನನ್ನ ಹತ್ರ ಒಂದು 5-6 ವಿಚಾರಗಳಿದೆ, ತುಂಬಾ ಇಲ್ಲ, ಅವನು 4-5 ವಿಚಾರಗಳಿದೆ ಇದರಲ್ಲಿ. ಇವ ಮಾಡ್ತಾ ಇರ್ತಕ್ಕಂಥ ಸರಿ ಅಂತ ಯಾರಾದ್ರೂ ಹೇಳಿ.